ಇದ್ದಾರೆ, ಯಾರು ಗುಂಡ ವರ್ತನೆ ಮಾಡ್ತಿಲ್ಲ ಸ್ವಾಮಿ. ಇಲ್ಲಿ ಎಲ್ಲ ಇರೋದೆಲ್ಲ ಸಾಮಾನ್ಯ ವ್ಯಕ್ತಿಗಳೇ, ಯಾರು ಗುಂಡಗಿರಿ ಮಾಡೋದಲ್ಲ ಇಲ್ಲಿ. ಮೈಸೂರಿನ ಹೋಟೆಲ್ ಸಿಬ್ಬಂದಿಗೆ ಡಿಬಾಸ್ ಹಲ್ಲೆ ನಡೆಸಿದ್ದಾರೆ ಎಂದು ಇಂದ್ರಜಿತ್ ಆರೋಪಿಸಿದ್ರು. ನನ್ನಲ್ಲಿ ಸಾಕ್ಷಿ ಇದೆ, ಆಡಿಯೋ ಕೊಡ್ತೀನಿ, ವಿಡಿಯೋ ಕೊಡ್ತೀನಿ ಎಂದು ಕಾಗೆ ಹಾರಿಸಿದ್ರು. ಕಳೆದ ಬಾರಿ ಡ್ರಗ್ ಕೇಸ್ನಲ್ಲಿ ಮಾಡಿದಂತೆ ಈ ಬಾರಿಯೂ ಪಲಾಯನಗೈದಂತಿದೆ. ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಇಂದ್ರಜಿತ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಎಲ್ಲರೂ ಜನಮೆಚ್ಚುವಂತ ಒಂದು ಉತ್ಸವವನ್ನು ಮಾಡ್ತಿದ್ದಾರೆ. ಅವರ ಬಗ್ಗೆ ಹವಾಯಾನಕರಿ ಹೇಳಿದಂತ ಎಸ್, ಇಂದ್ರಜಿತ್ ಲಂಕೇಶ್ ಅವರು 3-4 ದಿನಗಳಿಂದ ಎಲ್ಲೂ ಕಾಣಿಸ್ಕೋತಿಲ್ಲ. ಈಗಾಗಲೇ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆಯಂತೆ. ಈ ಬಗ್ಗೆ ವಿಡಿಯೋ ಒಂದು ಹರಿದಾಡ್ತಿದೆ. ಪಬ್ಲಿಸಿಟಿ ಮಾಡಿರ್ಬೋದು ಅವರು, ಬಟ್ ಏನು ಗೊತ್ತಾ, ಇವಾಗ ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ. ಯಾಕೆ ಇವಾಗ ಮಾತಾಡೋಕ್ಕೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿರಲ್ಲ. ಏನಕ್ಕೆ ಇವಾಗ ಇಂದ್ರಜಿತ್ ಲಂಕೇಶ್ ಅವರೇ ಸ್ವಿಚ್ ಆಫ್ ಆಗಿಬಿಟ್ಟಿದ್ರಲ್ಲ? ದಯವಿಟ್ಟು ನೋಡಿಲಿ, ಅಭಿಮಾನಿಗಳು ಎಲ್ಲ ದೇವರುಗಳೇ. ಎಸ್, ಕೇಳಿದ್ರಲ್ಲ, ದರ್ಶನ್ ಅಭಿಮಾನಿಯೊಬ್ಬರು ಹೇಳಿದ ಮಾತಿದು. ಹಾಗಾದ್ರೆ ಇಂದ್ರಜಿತ್ ಲಂಕೇಶ್ ಅವರು ಡ್ರಗ್ ಕೇಸ್ನಲ್ಲಿ ಮಾಡಿದಂತೆ ಇಲ್ಲೂ ಕಾಗೆ ಹಾರಿಸಿದ್ರ ಅನ್ನೋ ಅನುಮಾನ ಕಾಡ್ತಿದೆ. ಹಾಗೆ ದರ್ಶನ್ ಅಭಿಮಾನಿಗಳ ಹವ ಕಂಡು ಬೆಚ್ಚಿ ಬಿದ್ರ ಅನ್ನೋ ಪ್ರಶ್ನೆಯೊಂದು ಎದ್ದಿದೆ. ಏಕೆಂದ್ರೆ ಈಗಾಗಲೇ ಇಂದ್ರಜಿತ್ ವಿರುದ್ಧ ರಾಜ್ಯಾದ್ಯಂತ ಬರೋಬ್ಬರಿ ಸುಮಾರು 150 ದೂರುಗಳನ್ನು ನೀಡಲಾಗಿದೆ. ಯಾದಗಿರಿ, ಬಳ್ಳಾರಿ ಸೇರಿದಂತೆ ರಾಜ್ಯದ ಒಂದಿಷ್ಟು ಕಡೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇವೆಲ್ಲದಕ್ಕೆ ಬೆಚ್ಚಿ ಬಿದ್ದ ಇಂದ್ರಜಿತ್ ಅಜ್ಞಾತರಾಗಿದ್ದಾರಾ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಒಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳ ತಾಕತ್ತು ಕಂಡು ಇಂದ್ರಜಿತ್ ಅವರಿಗೆ ಭಯ ಆಗಿರೋದಂತೂ ಸತ್ಯ. ನಮಸ್ಕಾರ. ಪಬ್ಲಿಸಿಟಿ ಮಾಡಿರ್ಬೋದು ಅವರು, ಬಟ್ ಏನು ಗೊತ್ತಾ, ಇವಾಗ ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ. ಯಾಕೆ ಇವಾಗ ಮಾತಾಡೋಕ್ಕೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿರಲ್ಲ? ಏನಕ್ಕೆ ಇವಾಗ ಇಂದ್ರಜಿತ್ ಲಂಕೇಶ್ ಅವರೇ ಸ್ವಿಚ್ ಆಫ್ ಆಗಿಬಿಟ್ಟಿದ್ರಲ್ಲ? ದಯವಿಟ್ಟು ನೋಡಿಲಿ, ಅಭಿಮಾನಿಗಳು ಎಲ್ಲ ದೇವರುಗಳೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.